ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಇದರ ವತಿಯಿಂದ ನಡೆಯತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ಸಂಸ್ಥಾಪಕರು ಈ ಸಮಿತಿಯನ್ನು 24 ವರ್ಷದ ಹಿಂದೆ ಉಡುಪಿಯಿಂದ ಮುಂಬೈವರೆಗೆ, ಮುಂಬೈಯಿಂದ ಮಂಗಳೂರು ತನಕ ಸಂಘಟನೆ ಮಾಡಿದಂಥ ಸ್ಥಾಪಕ ಅಧ್ಯಕ್ಷರಾಗಿರತಕ್ಕಂಥ ಜಯಕೃಷ್ಣ ಎ ಶೆಟ್ಟಿಯವರೇ, ಹಾಗೆ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ಹರೀಶ್ ಕುಮಾರ್ ಎಂ ಶೆಟ್ಟಿಯವರೇ, ನನ್ನನ್ನು ಮುಂಬೈ, ಉಡುಪಿ, ಮಂಗಳೂರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಮಾಡಿದ್ದಾರೆ KP ಜಗದೀಶ್ ಅಧಿಕಾರಿ. ಹಾಗೆ ಅರುಣ್ ಪ್ರಕಾಶ್ ಶೆಟ್ರೆ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್, ನಾಗೇಶ್ ಶೆಟ್ರೆ ಮಾಣಿಗುತ್ತು ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್, ಸುರೇಂದ್ರ ಬೆಂಡಾನ್ರೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಹಾಗೆ ಶಂಕರ್ ಸುವರ್ಣರೆ ನಮ್ಮ ಸದಸ್ಯರು ಹಿರಿಯವರು, ಹಾಗೆ ಪತ್ರಕರ್ತ ಸಹೋದರ ಸಹೋದರಿಯರೇ, ನಮಗೆಲ್ಲ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಪತ್ರಿಕೆಯ ಗೋಷ್ಠಿಯ ಉದ್ದೇಶ ಏನಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಎಲ್ಲ ವಿಷಯದಲ್ಲಿ ಬುದ್ಧಿವಂತರು, ಸ್ಥಿತಿವಂತರು ಅನ್ನುವಂಥ ಮಾತಿದೆ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ, ಈ ಯಾವತ್ತೇ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೆವು ಜಿಲ್ಲೆಯ ಅಭಿಮಾನದ ಮೇಲೆ. ನಾನಂತೂ 2 ಪಕ್ಷದಲ್ಲಿ ಗುರುತಿಸಿಕೊಂಡವ, ಗ್ರಾಮ ಪಂಚಾಯತಿಯಿಂದ ಇದ್ದು ಹಿರಿಯ ಪತ್ರಕರ್ತರು ಕೆಲವರು ಇದ್ದಾರೆ ಆತ್ಮೀಯರು, ಮತ್ತು ಜಿಲ್ಲಾ ಪಂಚಾಯತ್ ತನಕ, ಜಿಲ್ಲಾ ಪಂಚಾಯತಿಂದ ಶಾಸಕತ್ವದ ತನಕ ನಾವು 2 ಪಕ್ಷದಲ್ಲಿ 2 ಪಕ್ಷದ ನಾಯಕರನ್ನು ಕೂಡ ಹತ್ತಿರದಿಂದ ಕ್ಲೋಸ್ ಟು ಹೈಕಮಾಂಡ್. ನಾನು ರಾಜಕೀಯವಾಗಿ ಮಾತಾಡೋದಿಲ್ಲ. ನಮ್ಮ ಈ ಸಂಘಟನೆ ಯಾವುದಿದೆ ಇದು ರಾಜಕೀಯ ತರ. ಈ ನಮ್ಮ ಪರಿಸರ ಪ್ರೇಮಿ ಸಮಿತಿಯಲ್ಲಿ ಇಡೀ 28 ಜಾತಿಯ ಪ್ರಮುಖರು ಮುಂಬೈಯಲ್ಲಿ ಪದಾಧಿಕಾರಿಗಳಿದ್ದಾರೆ. ಅದರಲ್ಲಿ ಈ ಜಿಲ್ಲೆಯ ಆ ಸಮಾಜದ ಎಲ್ಲರೂ ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ. ನಾವೀಗ ಈ ಸಮಿತಿಯನ್ನು ಭಾಳ ಬೇಸರದ ಸಂಗತಿ, ನಮ್ಮ ಮಂಗಳೂರಿನ ಅಹಿತಕರ ಘಟನೆ. ಇವತ್ತಿನ ಉದ್ದೇಶವೇ ನಮ್ಮದು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಗೌರವಿತವಾದ ಜಿಲ್ಲೆ, ವಿದ್ಯಾವಂತರ ಪ್ರತಿಭಾವಂತರ ಜಿಲ್ಲೆ. ಈಗ ನೋಡಿದರೆ ಈ ಜಿಲ್ಲೆಯಲ್ಲಿ ಕೆಲವು ಸಮಯದ ಹಿಂದೆ ಸ್ಟಾರ್ಟಿಂದ ಹೇಳಬೇಕಾದ್ರೆ ಲೆಕ್ಕಾಚಾರ ಸರಿ ಇಲ್ಲ, ಇನ್ನೊಮ್ಮೆ ಕೊಡ್ತೇವೆ, ಎಷ್ಟು ಕೊಲೆಗಳಾಗ್ತಿವೆ. ಹಸಿ ಜೀವಗಳು, ಒಬ್ಬೊಬ್ಬ ಮಗ ಇದ್ದದ್ದು ಎಳ್ದೆಲ್ದು ಕೊಡುವಂಥದ್ದು. 2 ಧರ್ಮದಲ್ಲಿ ಜೀವ ಅನ್ನುವಂಥದ್ದು ಎಲ್ರಿಗೂ ಅಮೂಲ್ಯವಾದದ್ದು. ಕಾನೂನು ಪ್ರಕಾರ ಯಾರನ್ನು ಯಾರಿಗೂ ಕೊಲ್ಲಿಕ್ಕೂ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ನಾವು ಇಲ್ಲಿ ಕೋಮು ಸೌಹಾರ್ದತೆ ಒಳ್ಳೆಯ ರೀತಿಯಲ್ಲಿ ಉಂಟು. ಯಾವ ಹಿಂದೂ ಯಾವ ಮುಸ್ಲಿಂ ಅಂತ ಭಾವನೆ ಖಂಡಿತ ಇಲ್ಲ. ಬೆರಳೆಣಿಕೆಯ ಕೆಲವು ಜನಗಳು ಹೇಳುವಾಗ ರಾಜಕಾರಣಿಗಳಾಗಲಿ ಪ್ರಮುಖರಾಗಲಿ ಹೇಳ್ತಾರೆ 2% ಜನಗಳು. 2% 25-30 ಲಕ್ಷ ಉಂಟು ಕಾಣ್ತದೆ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. 1000 ಗಟ್ಟಲೆ ಆಗ್ತದೆ, ಅಷ್ಟಿಲ್ಲ. ನಾನು ಸ್ಪಷ್ಟ ಹೇಳ್ತೇನೆ, ಶುರುವಿಗೆ ನಾನು ಹೇಳಿದ ಹಾಗೆ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಗ್ರಾಮ ಮಟ್ಟದಿಂದ ಬಂದವರು ನಾವು. ಇಲ್ಲಿ 20-25 ಜನ ಮಾತ್ರ ಇರುವಂಥವರು ಪ್ರಮುಖರು. ಅವರಿಂದಾಗಿ ಈ ಗಲಾಟೆ.
ಅದರಲ್ಲಿ ಎರಡು ಪಕ್ಷದವರು ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತೇನೆ, ಎರಡು ಪಕ್ಷದವರು ಇದ್ದಾರೆ. ಅವರಿಗಾಗಿ ಈ ಕೊಲೆ, ಸ್ವಂತ ಮತ್ತು ಸ್ವಾರ್ಥಕ್ಕಾಗಿ ಹಲವಾರು ಜೀವ ಹೋಗಿದೆ. ಪರವರಲ್ಲಿದ್ದಂಥ ಮಕ್ಕಳು ಬರುವುದಿಲ್ಲ, ಇನ್ವೆಸ್ಟರ್ಸ್ ಬರುವುದಿಲ್ಲ. ನಾವು ಈ ಔಟ್ ಆಫ್ ಸ್ಟೇಟ್ ಆಳ್ವಾಸಿಂದ ಇದ್ದು ಎಲ್ಲ ಕಡೆ ಸೀಟಿಗಾಗಿ ನಾವು ಅವರ ಹತ್ರ ಹೆತ್ತವರು ತಂದೆ ಪೇರೆಂಟ್ಸ್ಗಳು ನಮಗೆ ಫೋನ್ ಮಾಡ್ತಾರೆ, ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದುಂಟು, ಹೆದರಿದ್ದಾರೆ. ಎಷ್ಟೋ ಅಡ್ಮಿಷನ್ ಆಗುವುದಿಲ್ಲ, ಟೂರಿಸ್ಟ್ ಬರುವುದಿಲ್ಲ, ಗಲಾಟೆ ಉಂಟಂತ. ಕರ್ಫ್ಯೂ, ಬಂದ್, ಇದೆಲ್ಲ ನಮ್ಮ ಜಿಲ್ಲೆಗೆ ಭೂಷಣ ತರುವಂಥದ್ದಲ್ಲ. ನಾಗರಿಕರು ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಾವು ನೆಮ್ಮದಿ ಮತ್ತು ಅಭಿವೃದ್ಧಿಯ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ಸಮಿತಿ, ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಡಳಿತದ DC, ಕಮಿಷನರ್, ಪೊಲೀಸ್ ಇವರಿಗೆ ಮನವಿಯನ್ನು ಕೊಡ್ತೇವೆ. ನಮ್ಮ ಸಮಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ತಾಲೂಕಿಂದ 8 ಜನರಿಂದ 10 ಜನ, 108 ಮಂದಿಯನ್ನು ಒಂದು ಎಲ್ಲ ಕಮ್ಯುನಿಟಿಯವರನ್ನು ಸೇರಿಸಿ ಪೊಲೀಸಿಗೆ ಸಹಕಾರ ಕೊಡುವಂಥದ್ದು. ಯಾರು ಇಲ್ಲಿಗಲ್ ಕಾನೂನು ಬಾಹಿರ ಕೆಲಸ ಮಾಡ್ತಾರೆ, ಎಲ್ಲೆಲ್ಲಿ ದುಶ್ಚಟಗಳ ಏನು ಹೇಳ್ತಾರೆ, ಗಾಂಜಾ, ಬೇರೆನ್ನ ಡ್ರಗ್ಸ್, ಈ ಥರ ಮಾಹಿತಿ ಪೊಲೀಸ್ಗೆ ಮುಟ್ಟಿಸುವಂಥದ್ದು, ಜಿಲ್ಲೆಯಲ್ಲಿ ಅವೇರ್ನೆಸ್, ಅನ್ಯೋನ್ಯತೆಯ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಯು ಆರ್ ಆಲ್ ಇಂಡಿಯನ್ಸ್. ಜಾತಿ ಧರ್ಮ ಕೇಳುವುದಕ್ಕಿಂತ ನಾವೆಲ್ಲ ಭಾರತೀಯರು, ಎಲ್ಲರೂ ಒಟ್ಟಿಗೆ ಬಾಳುವಂಥ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಜಿಲ್ಲೆ ಪೋರ್ಟು, ಏರ್ಪೋರ್ಟು, ರೈಲ್ವೆ, ಹೈವೇ, ನಾವು ಪುಣ್ಯಾತ್ಮರು. ಬೇರೆ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದರೆ ನಾವು ಮುಂದುವರಿದ ಹಾಗೆ ಇದ್ದೇವೆ. ಭೌಗೋಳಿಕವಾಗಿ ಈ 4 ವಿಭಾಗ ಇರುವಂತಹ ಜಿಲ್ಲೆ ಯಾವತ್ತೂ ಅಭಿವೃದ್ಧಿ ಆಗಲೇಬೇಕು. ಈ ಗಲಾಟೆ ಅಂದರೆ ಇನ್ವೆಸ್ಟರ್ಸ್ ಬರ್ತಾರ, ಸರ್ಕಾರದ ಎಷ್ಟೋ ಹಣ ಈ ಗಲಾಟೆಯಿಂದಾಗಿ ಖರ್ಚಾಗ್ತದೆ. ಎಷ್ಟೋ ಇನ್ವೆಸ್ಟರ್ಸ್, ಹೋಟೆಲಿಯರ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು, ಲಾಸ್ ಆಗ್ತದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮಗೆ, ನಾವು ನಮ್ಮ ಸ್ಟಡೀಸ್ ಟೈಮನ್ನು ಯೋಚನೆ ಮಾಡಿದರೆ ಒಂದು 20-50 ವರ್ಷದ ಹಿಂದೆ ಯಾವುದೇ ಇಂಥ ಭಾವನೆ ಇರಲಿಲ್ಲ. ಎಲ್ಲರೂ ಅನ್ಯೋನ್ಯತೆಯಿಂದ ನಾವು ಬಾಳ್ತಿದ್ದೆವು. ಆ ಪರಿಸ್ಥಿತಿ ಬರಬಾರ್ದು. ಯಾವತ್ತು ನಾವು ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಬೇಕು. ಎಲ್ಲರೂ ಒಂದೇ ತಾಯಿಯ ಮಕ್ಕಳು. ನಮಗೆ ದೇಶ ಮುಖ್ಯ. ಧರ್ಮ ಅವರವರ ಧರ್ಮಕ್ಕೆ ಗೌರವ ಕೊಡಲೇಬೇಕು. ಹುಟ್ಟಿದ ಧರ್ಮವನ್ನು ಪ್ರೀತಿಸು, ಮತ್ತೊಂದು ಧರ್ಮವನ್ನು ಗೌರವಿಸು. ಈ ಧ್ಯೇಯದವರದಲ್ಲಿದ್ದರೆ ನಮಗೆ ಯಾವುದೇ ಜಗಳ ಇಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಮೊಬೈಲ್, ನನ್ನ ಹತ್ರ ಅಂತೂ ಭಾಳ ಸಣ್ಣ ಮೊಬೈಲ್ ಇರುವುದು. ನನ್ನ ಹೇಳ್ತಾರೆ ದೊಡ್ಡ ಮೊಬೈಲ್ ತಗೊಳ್ಳಿ ಅಂತಾರೆ. ಈ ಮೊಬೈಲಿಂದಾಗಿ ಇಡೀ ಏನು ಹೇಳ್ತಾರೆ ಅದು ಸೈಬರ್ ಕ್ರೈಮಲ್ಲಿ ಏನೇನು ಅಪಪ್ರಚಾರ, ಧರ್ಮದ ವಿರೋಧಿ, ಜಾತಿ ವಿರೋಧಿಯಲ್ಲಿ ಇದನ್ನು ಮಾಡ್ತಾರೆ, ಅವರಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೊಳ್ಬೇಕು. ನಾನು ಹೇಳಿದಾಗ 20-25 ಮಂದಿ ಯಾರು ಕ್ರಿಯೇಟ್ ಮಾಡ್ತಾರೆ ಈ ಕಮ್ಯುನಲ್ ಅನ್ನು, ಅವರ ಬಗ್ಗೆ ಸೂಕ್ತವಾದ ಪೊಲೀಸ್ ಕ್ರಮ ತಗೊಳ್ಬೇಕು. ಆ ಪೊಲೀಸ್ ಕ್ರಮ ತಗೊಂಡ್ರೆ ಸರ್ಕಾರ ಆ ಪೊಲೀಸ್ಗೆ ಪನಿಷ್ಮೆಂಟ್ ಕೊಡೋದಲ್ಲ. ಬ್ಯಾಂಗ್ಳೂರಿನಿಂದ ನೋಡಿದ್ದೀರಿ ತಾವು, ಸರ್ಕಾರ ಮಾಡಿದ, ಮಿನಿಸ್ಟರ್ ಅವರು ಮಾಡಿದ ತಪ್ಪಿಗೆ 10 ಜನ ಪೊಲೀಸ್ ಆಫೀಸರ್ಸ್, ಅದು ಕೂಡ IPS ಒಳ್ಳೊಳ್ಳೆ ಆಫೀಸರ್ಸ್ ಅನ್ನ ಬಲಿಪಶು ಮಾಡಿದೆ. ಅಂಥದ್ದಾಗಬಾರ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅನ್ಯೋನ್ಯತೆ ಒಂದು ದ್ಯೋತಕವಾಗಿ ನಾವೆಲ್ಲ ಪರಿಪೂರ್ಣತೆಯನ್ನು ಒಳ್ಳೆ ವಿಚಾರಧಾರೆಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗೋಣ. ಜಿಲ್ಲೆಯನ್ನು ಉತ್ತುಂಗ ಅಭಿವೃದ್ಧಿ ಶಿಖರಕ್ಕೆ ಖಂಡಿತ ಕೊಂಡೋಗೋಣ. ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಆಗಿ ಬರ್ತಾರೆ, ಮೆಡಿಕಲ್ ಆಗಿ ಬರ್ತಾರೆ, ಅಲ್ಲದೆ ಬೇರೆ ಬೇರೆ BBM, MBA ಇದೆಲ್ಲ ಆಗಿ ಬರ್ತಾರೆ. ಜಾಬ್ ಇಲ್ಲ, ಆ ಜಾಬಿನ ಕ್ರಿಯೇಟ್ ಆಗಬೇಕು. ಆ ನಮ್ಮ ಸಮಿತಿ ಜಯಕೃಷ್ಣ ಶೆಟ್ಟಿಯವರಂತೂ ಅವರ ಟೀಮ್ ಮತ್ತು ನಾವೆಲ್ಲ ನಿಸ್ವಾರ್ಥವಾಗಿ
ಯಾವುದೇ ರಾಜಕೀಯದ ಅಲ್ಲಿ ಆದರೆ ಇದು ರಾಜಕೀಯೇತರ ಸಂಘಟನೆ NGO. ನಮ್ಮ NGOಗೆ ಒಂದು ಸ್ಪೆಷಲ್ ಸೆಟಪ್ ಗೌರವ ಇದೆ. ಇದನ್ನು ಖಾಲಿ ರಾಜಕೀಯದಲ್ಲಿದ್ದೇವೆ ರಾಜಕಾರಣಿ ಆದವನಿಗೆ ಕೆಲಸ ಮಾಡಬೇಕಂತ ಏನಿಲ್ಲ. ಸಾರ್ವಜನಿಕದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಒಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಯಾವುದೇ ವಿಚಾರದಲ್ಲಿ ರಾಜಕೀಯದಲ್ಲಿ ಇಲ್ಲದಿದ್ದರೂ ನಾವು ನಾಗರಿಕರಿಗೆ ಜನಸಾಮಾನ್ಯರಿಗೆ ಖಂಡಿತವಾಗಿ ಸಹಾಯ ಮಾಡುವುದು. ಈ ಕೋಮು ದಳ್ಳೂರಿ ಏನಿದೆ ಇದು ಮುಂದಿನ ದಿನಗಳಲ್ಲಿ ನಲಿಬಾರ್ದು. ಒಗ್ಗಟ್ಟಿನಿಂದ ನಾವು ಜಿಲ್ಲೆಯಲ್ಲಿ ಇರಬೇಕು. ಒಗ್ಗಟ್ಟು ಮತ್ತು ನೆಮ್ಮದಿ ಕೆಲವು ಸಲ ಬಂದಾಯಿತು. ಇದೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಾವು ಈ ಆರ್ಗನೈಸೇಷನ್ನ ಸ್ಟ್ರಾಂಗ್ ಮಾಡಿ ಎಲ್ಲರ ವಿಶ್ವಾಸವನ್ನು ತಗೊಂಡು ಮುಂದುವರಿಸ್ತೇವೆ. ಮುಂದಿನ ಈ ಗೋಷ್ಠಿಯನ್ನು ಸಂಸ್ಥಾಪಕರಾದಂಥ ಜಯಕೃಷ್ಣ ಎ ಶೆಟ್ಟಿಯವರು ತೆಗೆದುಕೊಂಡಿದ್ದಾರೆ. ಮಸ್ಜಿದ್ನ ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಸೇರಿದ ಗೌರವಾನ್ವಿತ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಮ್ಮ ರಾಜ್ಯ ಕೋಆರ್ಡಿನೇಟರ್ ಆದ ಜಗದೀಶ್ ಅಧಿಕಾರಿ ಅವರು ಎಲ್ಲ ಹೇಳಿದ್ದಾರೆ. ನಾನಂದರೆ ಇಂಗ್ಲೀಷ್ನಲ್ಲಿ ಹೆಚ್ಚು ಮಾತಾಡೋದಕ್ಕೆ కొంచెం కన్నడ ఉంటుంది, కొంచెం ಕನ್ನಡ ತಿಳಿಸುತ್ತದೆ. ಇವತ್ತು ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಸೌಹಾರ್ದತೆ ಮತ್ತು ಶಾಂತಿ ಕಾಪಾಡುವುದರ ಬಗ್ಗೆ ನಮ್ಮ ಈಗ ಪತ್ರಿಕಾಗೋಷ್ಠಿ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಸನ್ಮಾನ್ಯ ಜಿ ಪರಮೇಶ್ವರ್ ಅವರ ಘನ ಅಧ್ಯಕ್ಷತೆಯಲ್ಲಿ 3 ದಿನಗಳ ಹಿಂದೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಸಮಿತಿಯ NGO ಸರ್ಕಾರದ ಸಂಘಟನೆ ಅದನ್ನು ನಾವು ಮುಕ್ತ ಕಂಠದಿಂದ ಸ್ವಾಗತ ಮತ್ತು ಶ್ಲಾಘನೆ ಮಾಡ್ತೇವೆ. ಇಟ್ಸ್ ವೆರಿ ಮಚ್ ನೆಸೆಸರಿ. ಆಸ್ ಪರ್ ದ ನ್ಯೂಸ್ ರಿಪೋರ್ಟ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಇಂಥ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದು. ಆ ಲೆಕ್ಕದಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಆಫ್ ಪೊಲೀಸ್, ಐ ಹರ್ಡ್ ದಟ್ ಈಸ್ ಎ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರಿಕ್ಟ್ ಪೊಲೀಸ್ ಕಮಿಷನರ್. ಅವರಿಗೆ ಕೂಡ ನಾವು ಅಭಿನಂದನೆ ಕೊಡ್ತೇವೆ. ಈ ಏನಾದರೂ ಇದು ಕೋಮು ಗಲಭೆಯನ್ನು ನೀವು ಅಟ್ ಎನಿ ಕಾಸ್ಟ್ ನೀವು ಅದನ್ನು ಅರಬ್ಬಿ ಸಮುದ್ರಕ್ಕೆ ಹಾಕಬೇಕು. ಒಂದಂದ್ರೆ ನಮ್ಮ ಈ ಜಿಲ್ಲೆ ಭಾರಿ ವಿಶೇಷವಾದ ಜಿಲ್ಲೆ. ಇಲ್ಲಿ ಅತಿ ಬುದ್ಧಿವಂತರ, ಕರ್ನಾಟಕ ರಾಜ್ಯದಲ್ಲಿ ಅತಿ ಬುದ್ಧಿವಂತರ ಜಿಲ್ಲೆ, ಅತಿ ಎಜುಕೇಟೆಡ್ ಜಿಲ್ಲೆ ಅಂತ ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯವರು ಕರ್ನಾಟಕ ರಾಜ್ಯದ ಯಾರು ಸಿಕ್ಕಲಿ ಆ ಹೊರ ಜಿಲ್ಲೆಯವರು ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಅಂತ ನಮ್ಮನ್ನು ಕಾಡ್ತಾರೆ. ಇಟ್ಸ್ ಅ ಫ್ಯಾಕ್ಟ್. ಆ ಸ್ಥಿತಿ ಇರುವಾಗ ಇಂಥ ಜಿಲ್ಲೆಯಲ್ಲಿ ಕೋಮು ಗಲಭೆ ಆಗುವುದು ನಮ್ಮ ಎಲ್ಲ ನಾಗರಿಕರಿಗೆ ಅದೊಂದು ಬೇಜಾರ ಸಂಗತಿ. ಆದ್ದರಿಂದ ಇದನ್ನು ಒಂದು ಹೇಳ್ತೇನೆ, ಈ ಜಿಲ್ಲೆಯಲ್ಲಿ ಹುಟ್ಟಿದವರು ಇಡೀ ಭಾರತ ದೇಶದ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಒಳ್ಳೆಯ ಕೆಲಸ, ಒಳ್ಳೆಯ ವ್ಯಾಪಾರ ಮಾಡುತ್ತಾ ಅವರು ದಿನವನ್ನು ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಎಂತಾಗ್ತದೆ, ಒಂದು ಹೀಗೆ ಆಗೋದು ಎಲ್ಲರಿಗೊಂದು ಬೇಸರ. ಇನ್ವೆಸ್ಟರ್ಸ್ ಈ ಜಿಲ್ಲೆ ಒಂದೇ, ಈ ಕರ್ನಾಟಕ ಸರ್ಕಾರದ ಒಂದೇ ಒಂದು ಬಂದರು ಇರುವುದು ನಮ್ಮ ಜಿಲ್ಲೆಯಲ್ಲಿ. The only one port of Karnataka located in Mangalore. Surprisingly and shockingly is not developed for the reasons of all these things. 25 ಅಪ್ ಟು 2000 ಪರಿಸರವಾದಿ ಅವರೊಂದು ಪ್ರಾಬ್ಲಮ್ ಇತ್ತು. ಗೊತ್ತಿದೆ ನಿಮಗೆ, ಸೀನಿಯರ್ ಜರ್ನಲಿಸ್ಟ್ಗೆ, ಜೂನಿಯರ್ಸ್ಗೆ ಗೊತ್ತಿಲ್ಲ. ಯಾವ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇಂಡಸ್ಟ್ರಿಯಲ್ಲಿ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮುಂಬೈಯಲ್ಲಿ ಒಂದು 28 ಜಾತಿಯ ಮುಖಂಡರನ್ನು ಒಟ್ಟು ಮಾಡಿ ನಾವು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಂತ ಫಸ್ಟ್ ಕುದುರೆಮುಖ ಇರ್ಬೋದು ಕಂಪನಿಗೆ ನಾವು ಸೆಂಟ್ರಲ್ ಗವರ್ಮೆಂಟ್ ಕಂಪನಿ 20 ವರ್ಷ ಎಕ್ಸ್ಟೆನ್ಷನ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಒಂದು ಮುತುವರ್ಜಿಯಲ್ಲಿ ಆಗಿದೆ. ಅದಕ್ಕೆಲ್ಲ ಸಹಕಾರ ಮಾಡಿದವರು ನಮ್ಮ ಜಿಲ್ಲೆಯ ಅನೇಕ ಲೀಡರ್ಸ್ ಇದ್ದಾರೆ. ಭಾಸ್ಕರ್ ಭಟ್, ಜನರಲ್ ಪೂಜಾರಿ ಇರ್ಬೋದು, ನಮ್ಮ ದೇವೇಗೌಡರು ಇರ್ಬೋದು, there are so many people, ಸದನ್ ಗೌಡ ಇರ್ಬೋದು, so many people, but our God was there in Delhi, was George Fernandez. He is our God forever. He was, he died. ಅವರ ಮುಖಾಂತರ ಎಲ್ಲ ಆಗಿದೆ. ಅದೇ ಲೆಕ್ಕದಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಪವರ್ ಪ್ರಾಜೆಕ್ಟ್ 25 ವರ್ಷದಿಂದ ಆಗ್ತಾ ಇರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕರೆಂಟ್ ಇರಲಿಲ್ಲ, ಹಳ್ಳಿಯಲ್ಲಿ ಕರೆಂಟ್ ಹೋಗ್ತಾ ಇರಲಿಲ್ಲ, ಬೆಂಗಳೂರಿನಲ್ಲಿ ಇಲ್ಲ. ಅದನ್ನು 1200 ಮೆಗಾವಾಟ್ ಪವರ್ ಪ್ರಾಜೆಕ್ಟ್ ಎಲ್ಲ ವಿರೋಧವನ್ನು ಅವರಲ್ಲಿ ವಿರೋಧ ಮಾಡಿಸಿ
ನಾವು ಟೆಕ್ನಾಲಜಿ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಸಕ್ಸಸ್ಫುಲ್ ಮಾಡಿ ನಮ್ಮ ಜಿಲ್ಲೆಗೆ 24 hours ಕರೆಂಟ್ ಬರುತ್ತದೆ. ಬೆಂಗಳೂರಿಗೆ ಅದರಿಂದ 50% ಕರೆಂಟ್ ಹೋಗ್ತದೆ. ಈಗ ಪವರ್ ಟ್ರಾನ್ಸ್ಫಾರ್ಮರ್ 24 hours ಕರೆಂಟ್ ಬರ್ತದೆ. ಆದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಫಾಲ್ಟ್ ಇದೆ. 5 years they have to rectify. There's a fault means KPDCL ಪ್ರಾಬ್ಲಮ್ ಇರ್ಬೋದು, ಸ್ವಿಚ್ ಗೇರ್ ಫಾಲ್ಟ್, ಡುಪ್ಲಿಕೇಟ್ ಸ್ವಿಚ್ ಗೇರ್ ಆಗಿರ್ಬೋದು. that we have to see. ಆದ್ರಿಂದ ನಾವು ಹೇಳ ಬಯಸುವುದು ಏನಂದ್ರೆ, ಒಂದು ಮಾತ್ರ, ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಲ್ಲಿ ನಾಗರಿಕರಿಗೆ ಯಾವ ರೀತಿಯ ತೊಂದರೆ ಆಗಬಾರದು. ಇನ್ನೋಸೆಂಟ್ ಪೀಪಲ್ ಶುಡ್ ನಾಟ್ ಬಿ ಪನಿಷ್ಡ್. ಅದೊಂದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಬಿ ಟೇಕನ್ ವೆರಿ ಕೇರ್ಫುಲಿ. ದೇರ್ ಶುಡ್ ಬಿ ಇಂಪಾರ್ಷಿಯಲ್ ಆಕ್ಷನ್. ಆ ಆಕ್ಷನ್ ಅಂದ್ರೆ ಅದು ಅವರು ಇದು ಆ ಪೊಲಿಟಿಕಲ್ ಫೋರ್ಸ್ ಈ ಪೊಲಿಟಿಕಲ್ ಫೋರ್ಸ್ ಅಂತ ಕೇಳದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಕ್ಟ್ ಇದ್ರೆ ಎಲ್ಲಕ್ಕೂ ಒಂದು ದೇರ್ ಇಸ್ ಆನ್ಸರ್. ಈ ಜಿಲ್ಲೆ ಭಾರತ ದೇಶದಲ್ಲಿ ಫ್ರಮ್ ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ವೆರಿ ಫೇಮಸ್ ಡಿಸ್ಟ್ರಿಕ್ಟ್ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಆ ಅಂಡರ್ ವರ್ಲ್ಡ್ ಅನ್ನು ಅರಬ್ಬಿ ಸಮುದ್ರಕ್ಕೆ ಹಾಕಿ ಅಂತ ನಾನೊಂದು 20 ವರ್ಷದ ಮುಂಚೆ 25 year ಸೆಲೆಬ್ರೇಷನ್ ಆಗಿತ್ತು ನಮ್ಮ ಬಾಂಬೆ ಬಣ್ಸ್ ಅಸೋಸಿಯೇಷನ್ ಹೇಳಿಬಿಟ್ಟಿದ್ದೇನೆ. ಅಲ್ಲಿ ಕೆಲವರು ಬಂದವರೆಲ್ಲ ನನ್ನ ಸಿಟ್ಟಾಗಿದ್ರು. ಆ ಅಂಡರ್ ವರ್ಲ್ಡ್ ಅನ್ನು ಅರಬ್ಬಿ ಸಮುದ್ರ ಹಾಕುವ ಕೆಲಸ ಪೊಲೀಸರವರು. ಈಗ ಪೊಲೀಸ್ ಇಸ್ ಸ್ಟ್ರಿಕ್ಟ್, ಎವ್ರಿಥಿಂಗ್ ಕ್ಯಾನ್ ಬಿ ಮಿಟಿಗೇಟೆಡ್ ಅಂತ ಹೇಳ ಬಯಸ್ತಾನೆ. ಆದ್ರಿಂದ ನಾವು ಈ ಸಾಮಾನ್ಯ ಗೃಹ ಮಂತ್ರಿಯವರು ಕಾನ್ಸ್ಟಿಟ್ಯೂಟ್ ಮಾಡಿದ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಸುಧೀರ್ ಕುಮಾರ್, ಕಮಿಷನರ್ ಆಫ್ ಪೊಲೀಸ್, ಅದು ಅವರಿಗೆ ದೇವರು ಪೂರ ನಮ್ಮ ಜಿಲ್ಲೆಯ ದೇವರು ಅವರಿಗೆ ಶಕ್ತಿ ಕೊಡಲಿ. ಇದನ್ನು ಆದಷ್ಟು ಬೇಗ ಅವರು ಫಿನಿಶ್ ಮಾಡಬೇಕಂತ ನಮ್ಮ ಒಂದು ಕಳಕಳಿಯ ವಿನಂತಿ. ಅದೇ ಲೆಕ್ಕದಲ್ಲಿ ವಿದಿನ್ ಎ ಶಾರ್ಟ್ ಪೀರಿಯಡ್ ನಾವು ಕರ್ನಾಟಕ ಸರ್ಕಾರ ಅಂತ ಇಲ್ಲಿ ನಮ್ಮ ಟುಡೇ ಕಾಂಗ್ರೆಸ್ ಗವರ್ಮೆಂಟ್ ಐವನ್ ಇದ್ದಾರೆ, ನಮ್ಮ ಸ್ಪೀಕರ್ ಇದ್ದಾರೆ ಮಿಸ್ಟರ್ ಖಾದರ್, UT ಖಾದರ್, ಅವರಿಗೆಲ್ಲ ಮನವಿ ಕೊಟ್ಟು ಈ ಸಲ ಇನ್ವೆಸ್ಟರ್ಸ್ ಮೀಟ್ ಶುಡ್ ಬಿ ದರ್ ಇನ್ ಮ್ಯಾಂಗಳೂರು. ಅದನ್ನು ಪರಿಸರ ಲೆಕ್ಕದಲ್ಲಿ ಎಷ್ಟು ಟೆಕ್ನಾಲಜಿ ಬೇಕು ಅದೆಲ್ಲ ನಮ್ಮ ಸಮಿತಿ ಎಲ್ಲ ತಿಳಿದವರು ಗವರ್ಮೆಂಟ್ ಎಲ್ಲ ನೋಡ್ಬೇಕು ಹೇಗಾಗಂತ. ಅಂದ್ರೆ ನಾಗಾರ್ಜುನದಲ್ಲಿ ನಾವು ಟೆಕ್ನಾಲಜಿ ಕೊಟ್ಟು ಇಟ್ ಇಸ್ ವರ್ಕಿಂಗ್. ಅಲ್ಲಿ ಯಾವ ಅವಘಡಗಳು ಆಗಲಿಲ್ಲ. ಜನರು ಹೇಳ್ತಿದ್ರು ಆ ಟೈಮಲ್ಲಿ ಇಡೀ ಊರಿನ ಗಾಡಿ ಹೋಗ್ತದೆ, ಅದು ಹೋಗ್ತದೆ, ಇದು ಹೋಗ್ತದೆ, ಇದು ಗರ್ಭಿಣಿ ಆಗುದಿಲ್ಲ, ಅದೆಲ್ಲ ಆಗುದಿಲ್ಲ ಅಂತ ವಾಟ್ ಎವರ್ ರೀಸನ್ ಅದೆಲ್ಲ ಹೇಳೋ ಸಮಯ ಅಲ್ಲ. ದಿಸ್ ಇಸ್ ದ ಮೈನ್ ಥಿಂಗ್ ವಾಟ್ ವಿ ವಾಂಟ್ ಟು ಡೂ. ಈ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಅಂದ್ರೆ ವಿ ಹ್ಯಾವ್ working for the development of this district, for the well-being of the total people. ಅದನ್ನು ಸಕ್ಸಸ್ ಮಾಡಲಿಕ್ಕೆ ಇಂಥ ಒಂದು ಶಾಂತಿ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆದರೆ ಪರಿಸರವಾದಿಗಳ ಪ್ರಾಬ್ಲಮ್ ಅನ್ನು ಸಾರ್ಟ್ ಔಟ್ ಮಾಡಿದ ಈ ಜಿಲ್ಲೆಯಲ್ಲಿ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಕೀರ್ತಿ ಹೋಗ್ತದೆ ಅಂತ ನಾನು ಮುಕ್ತ ಕಂಠದಿಂದ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿದ್ದ ಸಂಗತಿ, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಇದೇ ಲೆಕ್ಕದಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಬರಲಿ, ಆ ಇನ್ವೆಸ್ಟ್ಮೆಂಟ್ ಪ್ರಕಾರ ನಾವು ಮುಂದೆ ಹೋಗಲಿ ಅಂತ ಹೇಳ ಬಯಸ್ತಾ ನಿಮಗೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು. ಇಂಡಸ್ಟ್ರೀಸ್ಗೂ ಪರಿಸರಕ್ಕೂ ವಾಟ್ ಇಸ್ ದ ಕನೆಕ್ಷನ್? ಸರ್, ನಿಮ್ಮ ಹೆಸರು? My name is Ashwini. I am from Deccan Karnataka. Okay, Ashwini, sir, thank you. Good question. See, ನಮ್ಮ ಜಿಲ್ಲೆಯಲ್ಲಿ ಅಪ್ ಟು 2000 ಇಲ್ಲಿ ಪರಿಸರವಾದಿ ಎಂಬ ಸಂಘಟನೆ, ಹೈಲಿ ಕ್ವಾಲಿಫೈಡ್ ಪೀಪಲ್, ಅವರು ಇಷ್ಟು ಈ ಜಿಲ್ಲೆಗೆ ಇಂಡಸ್ಟ್ರಿ ಅಂದ್ರೆ ಪಾಯ್ಸನ್ ಅಂತ ಹೇಳ್ತಾ ಇದ್ರು, ಮೀಡಿಯಾದವರು ಕೂಡ ಬರೀತಿದ್ರು. ಸೊ ಎಲ್ಲ ಯಾವ ಪೊಲಿಟಿಷಿಯನ್ ಅವರ ವಿರುದ್ಧ ಪರಿಸರವಾದಿ ಅಂತ ಹೇಳುವಾಗ whom are you referring to? ಯಾರನ್ನು ರೆಫರ್ ಮಾಡ್ತಾ ಇದ್ದೀರಾ? There are so many people. No, tell me. There may be on those days there was a Dr. Murali Barlal, very famous. He was with major some see that ನಮಗೆ ಬೇಡ, ನಮಗೆ ನಾಳೆ see what happened yesterday we'll forget. What is going to happen tomorrow we'll talk on that. Otherwise there is no meaning. ಪರಿಸರವಾದಂದ್ರೆ ಅವ್ರು ಎಂದೂ ಬೇಡ, ನಮ್ಗೆ ಖಾಲಿ ಅಗ್ರಿಕಲ್ಚರ್ ಬೇಕಂತ ಹೇಳ್ತಿದ್ರು. ಆ ವಾದ ಇಲ್ಲಿ ಸೀನಿಯರ್ ಜರ್ನಲಿಸ್ಟ್ಗೆ ಎಲ್ಲರಿಗೂ ಗೊತ್ತಿದೆ, ನಿಮ್ಗೆ ಯಂಗ್ಸ್ಟರ್ ಗೊತ್ತಿರ್ಲಿಕ್ಕಿಲ್ಲ. Because I am 66, maybe I started this when I was at the age of 40. It has nothing to do with seniority. No, I am saying, see, some people, sir, ಈ ನಾಗಾರ್ಜುನ ಕಥೆ ಯಾರಿಗೂ ಗೊತ್ತಿಲ್ಲ, ಯಾರು ಸರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಕರೆಂಟ್ ಬರ್ತದೆ ಕೂತ್ಕೊಳ್ಳಿ. ಲೆಟ್ ಮಿ ಸಿ. ನಾನು ಈ ಜಿಲ್ಲೆಯಲ್ಲಿ ತ್ಯಾಗ ಮಾಡಿದ್ದೇನೆ ಸರ್. ಆರ್ಡಿನರಿ ಸಮಿತಿ ಜಾರ್ಜ್ ಫರ್ನಾಂಡಿಸ್ ಅವರಂತ ನಿಮ್ಗೆ ಆನ್ಸರ್ ಕೊಡ್ತೇನೆ. ಈ ಸಮಿತಿಗೆ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಲೆಟರ್ ಕೊಟ್ಟಿದ್ರು.
ನಾನು ಸಂಸ್ಥಾಪಕ ಡಿಆರ್ ಜಯಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಂಗ್ರಾಚುಲೇಷನ್ ಲೆಟರ್. I look forward your continued support in our endeavor to deliver our commitment to make India strong and secure. ಅಂತ ಲೆಟರ್ ನಮ್ಮ ಹತ್ರ ಇದೆ. ಇನ್ನು ಅದು ಜಾರ್ಜ್ ಫರ್ನಾಂಡಿಸ್ ಫೈರ್ ಬ್ರ್ಯಾಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನ್. ಅದು ಎಂತಕ್ಕೆ ಹೇಳ್ತಾ ಇದ್ದೆ ಅಂದ್ರೆ ನಿಮ್ಮ ಕ್ವಶನ್ ಆನ್ಸರ್ ಆಗ ಪರಿಸರವಾದಿ ಪ್ರಾಬ್ಲಮ್ ನಾವು ಸಾರ್ಟ್ ಔಟ್ ಮಾಡಿದ್ವಿ. ಈಗ ನೀವು ಇಂಡಸ್ಟ್ರಿ ಹೇಗೆ ಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಟೆಕ್ನಾಲಜಿಯನ್ನು ಹಾಕಿ ಹೇಗೆ ಇಂಡಸ್ಟ್ರಿ ಬರ್ಬೋದು ನಮ್ಮ ಹತ್ರ ನಾಲೆಜ್ ಇದೆ. I myself is an electrical engineer, worked in different industries except defense. ಅಲ್ಲ ಸರ್, ನೀವು UPSC ಸಂದರ್ಭದಲ್ಲಿ ಅದರ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದೀರಿ. ಹೌದು ಸರ್. ಆವಾಗ ಆ ಊರಿನ ಆ ಪರಿಸರದ ಜನ ಸಿಕ್ಕಾಪಟ್ಟೆ ಸಮಸ್ಯೆಗೀಡಾದಾಗ, ಅಂದ್ರೆ ಆ UPSC ಸಮಸ್ಯೆಗೀಡಾದಾಗ ಅವರಿಗೆ ಪರಿಸರ ಅದರಿಂದಲೇ ಪ್ರಾಬ್ಲಮ್ ಆದದ್ದು. ಆ ಸಂದರ್ಭದಲ್ಲಿ ನೀವು ಸಪೋರ್ಟ್ ಮಾಡಿದಿರುವಂತದ್ದು ನಿಮ್ಮ ಪರಿಸರ ಪ್ರೇಮಿ ಹೆಸರಿನಲ್ಲಿ ನೀವು ಅದಕ್ಕೆ ಆ ದೊಡ್ಡ ಸಂಸ್ಥೆಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ದೀರಿ. ಎಸ್ ಸರ್, ಐ ವಿಲ್ ಟೆಲ್ ಯು. ಈ ನಾಗಾರ್ಜುನ ಬರಬೇಕಾದ್ರೆ ಫಸ್ಟ್ ಈ ಥರ್ಮಲ್ ಪವರ್ ಪ್ರಾಜೆಕ್ಟ್ ನಾವು ಅಲ್ಲಿ ಹೆಡ್ನಿಂದ ಇಂಥ ಟೆಕ್ನಾಲಜಿ ಹಾಕಬೇಕು. ಜನರಲ್ ಡಿಸ್ಕಷನ್ ಶುಡ್ ನೋ ದಟ್ ಇಸ್ ಕಾಲ್ಡ್ ಫ್ಲೂ ಗ್ಯಾಸ್ ಡಿಸಲ್ಫರೇಷನ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ವಿಚ್ ಈಸ್ ಕಂಟ್ರೋಲಿಂಗ್ ಸಾಕ್ಸ್ ಅಂಡ್ ನಾಕ್ಸ್ ಅಂತ ಹೇಳಿದ್ರೆ ಉದ್ದಾಗ್ತದೆ. ಅಂತ ಟೆಕ್ನಾಲಜಿಯನ್ನು ಹಾಕಿ ನೀವು ಆ ಫ್ಯಾಕ್ಟ್ರಿ ಮಾಡಿದ್ರೆ ವಿ ವಿಲ್ ಗಿವ್ ಪರ್ಮಿಷನ್ ಅಂತ ಹೇಳಿದ್ದೇವೆ. ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮತ್ತು ನಾಗಾರ್ಜುನ ವಿ ಹ್ಯಾಡ್ ಎ ಎಗ್ರಿಮೆಂಟ್ ಇನ್ ಸ್ಟ್ಯಾಂಪ್ ಪೇಪರ್ ಇಂಥ ಟೆಕ್ನಾಲಜಿ ಆಗಬೇಕಂತ. ಆ ಸ್ಟ್ಯಾಂಪ್ ಪೇಪರ್ನಲ್ಲಿ ಸೈನ್ ಮಾಡಿದವರು ಯಾರು? ಈ ವಿತ್ ಟೆಕ್ನಾಲಜಿ ಎನ್ವೈರ್ಮೆಂಟಲ್ ಎಲ್ಲ ಇನ್ವಾಲ್ವ್ ಆಗಿ ಪ್ರವೀರ್ ಸಿನ್ಹಾ ದಟ್ಸ್ ಓಕೆ. ಅವ್ರು ಹೇಳಿದ ಕ್ವಶನ್ ಹೇಳ್ಬೇಕಾಗ್ತದೆ. ಅಲ್ಲ ಇದು ಆಯ್ತು, ನೀವೆಲ್ಲ ಹೇಳ್ತೇವಲ್ಲ, ನೀವು ಕವರ್ ಮಾಡಿದ್ರಿ, ಎಲ್ಲ ಕವರ್ ಮಾಡಿದ್ರಿ. ಸರ್, ಅದು ಸೈನ್ ಆದ್ಮೇಲೆ ಬೊಂಬೈಯಿಂದ ಬಂದವರು ಸೈನ್ ಮಾಡಿದ ಪ್ರವೀರ್ ಸಿನ್ಹಾ CEO ಆಫ್ ನಾಗಾರ್ಜುನ that time. Same ಪ್ರವೀರ್ ಸಿನ್ಹಾ today he is working as a managing director CEO of Tata Power 65,000 crore company. ಅವರು ಸೈನ್ ಮಾಡಿದ್ದಾರೆ. Why it is signed? Because of technology. ಅಂತ ಟೆಕ್ನಾಲಜಿ ಸರ್, ಹೋಲ್ ಇಂಡಿಯಾ there is only second plant ಆ ಟೈಮ್ ನಲ್ಲಿ. ನೀವು ನೋಡಿ ಆ ಟೈಮ್ ನಲ್ಲಿ, ಬಿಕಾಸ್ ಐ ವಾಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಜಾರ್ಜ್ ಫರ್ನಾಂಡಿಸ್ ದ ಡಿಫೆನ್ಸ್ ಮಿನಿಸ್ಟರ್, ನನ್ನ ಡೈರೆಕ್ಟ್ ಟೆಲಿಫೋನ್ ತಗೊಳ್ದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಪವರ್ ಮಿನಿಸ್ಟರ್ ಸುರೇಶ್ ಪ್ರಭುಗೆ ಫೋನ್ ಮಾಡಿ ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ಸುರೇಶ್ ಪ್ರಭುಗೆ ಡೈಲಿ ನಮ್ದು ಒಂದು ವಾಟ್ಸಪ್ ಬರ್ತಾ ಇದೆ. ಅವರು ಕೂಡ ಹೇಳಿದ್ರು ಈ ಬಿಕಾಸ್ NTPC ಜಾರ್ಜ್ ಫರ್ನಾಂಡಿಸ್ ಅವರಿಗೆ NTPC ಬೇಕಿತ್ತಿಲ್ಲ. NTPC ಬಗ್ಗೆ ಈ ಟೆಕ್ನಾಲಜಿ ಹಾಕಿ ಅವ್ರು SK ಜೈನ್ ಅಂತ NTPC ಚೇರ್ಮನ್ ಹೋಗಿ ನಾನು ಮೀಟಿಂಗ್ ಮಾಡಿದೆ ಅಲಾಂಗ್ ವಿತ್ ಅದರ್ MPs. ಅವ್ರು ಇದು ಮಾಡ್ಲಿಕ್ಕೆ ಅವ್ರಿಗೆ ಟಾಕ್ ಟು ಸುರೇಶ್ ಪ್ರಭು ಪವರ್ ಮಿನಿಸ್ಟರ್. ಅವ್ರು ಪೂರ ಸುರೇಶ್ ಪ್ರಭು ಹೇಳಿದ್ರೆ ಆಗೋದಿಲ್ಲ, ಬಿಕಾಸ್ ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ಪ್ಲಾಂಟ್ಸ್, ಅದಕ್ಕೆ ಖರ್ಚಾಗ್ತದೆ, ಒಂದೊಂದು ಇದಕ್ಕೆ 300 crores ಖರ್ಚಾಗ್ತದೆ, ನಾಟ್ ಪಾಸಿಬಲ್. ದೆನ್ ಐ ಟೋಲ್ಡ್ ಜಾರ್ಜ್ ಸಾಬ್, without that there will not be any power project in our district because very sensitive Western Ghat is there. We have very sensitive ecology here. So then Nagarjuna we said, you put this technology, you do it. Then we supported the agreement. ಮೊದಲು ಹೇಳ್ತಾ ನೀವೆಲ್ಲ ಇದೆಲ್ಲ ಡೌಟ್ಫುಲ್ ಅಲ್ಲಿ ನೋಡ್ತೀರಿ. ಈ 5,000 ಪ್ರಾಜೆಕ್ಟಿಗೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಇವರಿಗೆ ಇರಲಿ ಸರ್, ಅವರಿಗೆ ಡೌಟ್ ಇರ್ತದೆ, ಒಂದು ನಿಮಿಷ ಹೋಗಿ ಅದನ್ನು ಓದ್ತಾ ಕಲ್ತ್ಕೊಂಡಿದ್ದೇನೆ. ಈ 5,000 ಕೋಟಿ ಪ್ರಾಜೆಕ್ಟ್ ನಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಜೀವನ ಪರ್ಯಂತ ಅದರಲ್ಲಿ 5 ಪೈಸೆ ತೆಗೆದುಕೊಳ್ಳುವುದಿಲ್ಲ ಅಂತ. ಬಟ್ ವಿ ಡಿಮಾಂಡೆಡ್ ಟೆಕ್ನಾಲಜಿ. ಮತ್ತೆ ಹೌ ದ ಎಲೆಕ್ಟ್ರಿಫಿಕೇಶನ್ ಟುಕ್ ಪ್ಲೇಸ್, ಐ ವಿಲ್ ಟೆಲ್ ಯು ಸರ್. ವೆರಿ ಗುಡ್ ಕ್ವಶನ್. This is general question. In this press conference it is correlated. Our thing is that this district should develop, industry should develop. ಒಂದು ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆದ್ರೆ 25 ಎಂಪ್ಲಾಯ್ಮೆಂಟ್ ಕ್ರಿಯೇಟರ್. We have one person. ಒಂದು ನಿಮಿಷ. ಎಡಾನಿ ಬಂದಾಗ ನಾನು ಎಡಾನಿ ಅವರಿಗೆ ಪತ್ರ ಬರುತ್ತೆ, ನಮಗೆ ಮೀಟಿಂಗ್ ಬೇಕಂತ ಹೇಳಿದೆ. ಆ ಮೀಟಿಂಗ್ ನಲ್ಲಿ ಕಿಶೋರ್ ಆಳ್ವರು ಕಂಪನಿಯ ಒಳಗೆ ಕಿಶೋರ್ ಆಳ್ವರು ವೈಸ್ ಪ್ರೆಸಿಡೆಂಟ್, RB Shahi, former power secretary of India, after retirement he became a president of Adani Group, he was there. ಆದ್ಮೇಲೆ ಮಿಸ್ಟರ್ ಜೈನ್, I forgot his name, ಒಂದು ಮಿಸ್ಟರ್ ಜೈನ್ ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ವಾಸ್ ರಿಪೋರ್ಟಿಂಗ್ ಡೈರೆಕ್ಟ್ಲಿ ಟು ದ ಅಡಾನಿ. ನಾನು ಅವರ ಎದುರಿನಲ್ಲಿ ಟೆಕ್ನಾಲಜಿಯ 6 ಬುದ್ಧಿ ಒಳಗೆತ್ತು.
ಇಷ್ಟು ಎಲ್ಲ ನಮ್ಮ ಸಮಿತಿಯವರೆಲ್ಲ ಇದ್ದರು. ಐ ಫೈರ್ಡ್ ದೆಮ್. ತಾವು ಆರು ಮಂದಿ ಹಣವನ್ನು ತೆಗೆದು ನೀವು ಬಾಂಬೆ ಅಥವಾ ಮೇಲೆ ಅಥವಾ ಜಾರ್ಜ್ ಫರ್ನಾಂಡಿಸ್ ಅವರ ಕಾಂಟ್ಯಾಕ್ಟ್ ಅಲ್ಲಿ ನಾನು ಹೇಳಿದೆ ನಿಮಗೆ ಪಡುಬಿದ್ರೆಯ ನಂದಿಕೂರಿನ ಅಡ್ವೆಯ ಸಮಸ್ಯೆ ನಿಮಗೆ ಗೊತ್ತಿಲ್ಲ. ಆ ಜನರು ಏನ್ ಸಮಸ್ಯೆ ಪಕ್ಷ ವ್ಯವಹಾರದಲ್ಲಿ ಆರು ಮಂದಿ ಹೊಂಡವನ್ನು ಹೊರಗೆ ತೆಗೆದಿದ್ದಾರೆ ಬಿಕಾಸ್ ಆಫ್ ಅವರ್ ಫೋರ್ಸ್. ನೀವು ಅಗ್ರಿಮೆಂಟ್ ಮಾಡೋದ್ರಲ್ಲಿ ಮೇಲೆ ಇದ್ದೀರಿ. ಸಣ್ಣ ಮಟ್ಟದ ಸಮಸ್ಯೆ ನಿಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿ ವಾದ ಮಾಡಿ ಕೂಡ ಆಗುದಿಲ್ಲ. ನೀವು ಈಗ ಈ ಸೌಹಾರ್ದ ಬಗ್ಗೆ 108 ಕಮಿಟಿ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅದು ಯಾವಾಗ ಮಾಡ್ತೀರಿ? ನಿಮ್ಮ ಕಾರ್ಯಕ್ರಮ ಅದನ್ನು ಹೇಳಿ ಮುಗಿಸುವ. ಸ್ವಾಮಿ, ಇದು ಇವತ್ತಿನ ಬೇಸರ ಮಂಡಳಿ ನಮ್ದು ಮುಖ್ಯ ಇರುವಂತದ್ದು ಬದುಕಿದ ತಾನೇ ಅಭಿವೃದ್ಧಿ. ಪ್ರಶಾಂತ್ ಪೂಜಾರಿಯ ಕೊಲೆ, ಆವಾಗ ನಾವು ಪೊಲೀಸಿಗೆ ಸಹಕಾರ ಕೊಟ್ಟದ್ದು ಒಬ್ಬನೇ ಮಗ, ನಮ್ಮ ಒಳ್ಳೆಯ ಕಾರ್ಯಕರ್ತ. ನನಗೆ ಎಲ್ಲ ಕಡೆಯಿಂದ ಅಧಿಕಾರಿ ಇನ್ನೊಂದು 24 ಗಂಟೆ ಒಳಗೆ ಇಲ್ಲಿಂದ ಇಲ್ಲಿ, ಈಗ ಇಲ್ಲಿ ಮಾತಾಡ್ತಿದ್ವಿ, ಇಲ್ಲಿದ್ದಿ ಅಲ್ಲಿದ್ದಿ ಅಂತ ತುಂಬ ಫೋನ್ ಬಂತು. ಕೊಲೆ ಮಾಡ್ತೇವೆ ಅಂತ. ಸಾಯೋದು ಹೋಗ್ತದೆ, 2 ಸಲ ಸಾಯೋದು, ದೇವರ ಇಚ್ಛೆ. ಕಂಪ್ಲೇಂಟ್ ಎಲ್ಲ ಆಯಿತು, ಅದು ಅನ್ನೋನ್ ಕಾಲ್ಸ್. ಹಾಗೆ ನಾವು ಬದುಕಿದ್ರೆ ಬದುಕಂಡ ಮಾತ್ರತ್ತಿ ಮೂರು ಸಹಿಯೊಂದೇ ಉಂಟು, ಕಾಲ ಒಂದೇ ಉಂಟು. ಪರಿಸರ ಆಡು ಒಬ್ಬೊಂದು ಆಡು ಅಭಿವೃದ್ಧಿ ಆಡು ಇತ್ತ ಇನಿ ಮಂತ್ರ ನಮ್ಮ ಪತ್ರಿಕಾಗೋಷ್ಠಿ ಖಾಲಿ ಸೌಹಾರ್ದತೆ ಅಭಿವೃದ್ಧಿ ಆ ವಿಚಾರ ನನ್ನವರ ಲೆಕ್ಕಿಲ್ಲದೆ ಆ ವಿಚಾರವನ್ನು ದೀಕಪಡ್ತದೆ. ಮತ್ತೆ ಇದರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಸ್ಪಷ್ಟವಾಗಿ ಸ್ವಲ್ಪ ವಿಚಾರವನ್ನು ಹೇಳ್ತಾರೆ. ಡಿಸ್ಟ್ರಿಕ್ಟ್ ಚೇರ್ಮನ್ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ನನ್ನ ಆತ್ಮೀಯ ಮಿತ್ರರೇ, ನಮ್ಮ ರಾಜ್ಯಾಧ್ಯಕ್ಷನಾಗಿ ಇದು ನಮ್ಮ ಮೊದಲ ಪತ್ರಿಕಾಗೋಷ್ಠಿ. ಇವತ್ತಿನ ನಮ್ಮ ವಿಷಯ ಕರಾವಳಿಯಲ್ಲಿ ಸೌಹಾರ್ದತೆ ಮತ್ತು ಶಾಂತಿ ಪಾಲನೆ. ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಮಾತಾಡಿದ 20 ವರ್ಷ ಆಯಿತು. 20 ವರ್ಷದಿಂದ ಪ್ರತಿಯೊಬ್ಬರಿಗೆ ಇದರ ಪ್ರಯೋಜನ ಕೂಡ ಪಡ್ಕೊಂಡಿದ್ದಾರೆ. ಅದಿರಲಿ, ನಾನು ಕೇವಲ ಸೌಹಾರ್ದತೆ ಮತ್ತು ಶಾಂತಿ ಪಾಲನೆ ಬಗ್ಗೆ 1-2 ಶಬ್ದ. ನಮ್ಮ ಇದು ಮನವಿ ನೋಡಿದರೆ ಅದ್ರಲ್ಲಿ ನಾವು ಕೋಮು ಅಂತ ಎಲ್ಲೂ ಕೂಡ ಒಂದು ಶಬ್ದ ಬಳಸಿದ್ವಿ. ಕೋಮು ಅಂತ ಶಬ್ದ ಹೇಳುವುದೇ ಒಂಥರ ದಟ್ ಕ್ಯಾರೀಸ್ ದ ನೆಗೆಟಿವ್ ಎನರ್ಜಿ. ಅದನ್ನು ಕೋಮು ಶಬ್ದ ನಾವು ಬಳಸುವುದೇ ಬೇಡ. ಕರಾವಳಿಯ ಎಲ್ಲಾ ಜನರು, ಎಲ್ಲಾ ಪಂಗಡದ ಜನರು, ಎಲ್ಲಾ ವರ್ಗದ ಜನರು, ಎವ್ರಿ ಒನ್ ಹ್ಯಾಸ್ ಟು ಬಿಲೀವ್ ಪೀಸ್ಫುಲ್. ಅದೇ ನಮ್ಮ ಉದ್ದೇಶ. ಇದೇ ಉದ್ದೇಶ ನಮ್ಮ ಇದು ಮನೆಯಲ್ಲಿ ಇದೆ. ನನ್ನ ಮಗ ಕೇಳ್ತಾ ಇದ್ದಾರೆ, ಈಸ್ ಇನ್ US ಕೇಳ್ತಾ ಇದ್ದೇನೆ, ವಾಟ್ಸ್ ಹ್ಯಾಪನಿಂಗ್ ಇನ್ ಮ್ಯಾಂಗ್ಳೂರ್ ಅಂತ ಹೇಳಿ. My daughter is telling Mangalore has gone to dogs. I can't answer to my children. ನನಗೆ ನನ್ನ ಮಕ್ಕಳಿಗೆ ಆನ್ಸರ್ ಕೊಡದೆ ಇರುವಾಗ ನಾವೆಲ್ಲ ಇಷ್ಟೊಂದೆಲ್ಲ ದೇವತಾ ಕಾರ್ಯ, ದೈವ ಕಾರ್ಯ, ಜೀವನೋದ್ಧಾರ, ಇದು ಇಟ್ಸ್ ಅನ್ ಇಂಡಸ್ಟ್ರಿಯಲ್ ಹಬ್, ಮೆಡಿಕಲ್ ಹಬ್, ಎಜುಕೇಶನ್ ಹಬ್, ಇಷ್ಟು ನಾವು ಮಾಡ್ತಾ ಇದ್ರು ನಮ್ಮ ಇದೊಂದು ನಮ್ಮೊಂದು ಕಪ್ಪು ಚುಕ್ಕೆ ರೀತಿ ಇದೆ. ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಲುಧಿಯಾನ ಇಸ್ ದ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಇದರಲ್ಲಿ. ಬಟ್ ಸೌತ್ ಕೆನರಾ ಇಸ್ ದ ಮೋಸ್ಟ್ ಡೆವಲಪ್ಡ್ ಡಿಸ್ಟ್ರಿಕ್ಟ್. ಈ ನಮ್ಮ ಮೋಸ್ಟ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ತರ ಆಗ್ತೇ ಹೋದ್ರೆ ಖಂಡಿತವಾಗಿ ನಮ್ಮ ರಾಜ್ಯ ಇವರು ಅಧಿಕಾರಿ ಸರ್ ಜಯಕೃಷ್ಣ ಸರ್ ಹೇಳಿದ ಹಾಗೆ ಇನ್ವೆಸ್ಟರ್ಸ್ ದೇ ವಿಲ್ ಥಿಂಕ್ ಟ್ವೈಸ್ ಟು ಇನ್ವೆಸ್ಟ್ ಓವರ್ ಹಿಯರ್. ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ, ಪರಿಸರ ಅಂತ ಹೇಳಿದ್ರೆ ಅದು ಇದು ಕೂಡ ಒಂದು ಅದರ ಭಾಗ. ಸೌಹಾರ್ದತೆ ಮತ್ತು ಶಾಂತಿ ಇದು ಕೂಡ ಪರಿಸರದ ಒಂದು ಭಾಗ. ಸಾಮರಸ್ಯ ಇದು ಕೂಡ ಒಂದು ಭಾಗ. ಇದರ ಬಗ್ಗೆ ನಾವು ಇವತ್ತು ಖಂಡಿತ ಚರ್ಚೆ ಮಾಡಿ ನಿಮ್ಮೊಂದಿಗೆ ಎಲ್ಲ ವಿಷಯ ತಿಳಿಸಿ ಇವತ್ತಿನ ನಮ್ಮ ಏನಿದೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿ ಮತ್ತೆ ಇಲ್ಲಿಯ ಪೊಲೀಸ್ ಆಯುಕ್ತರಿಗೆ ಮನವಿ ಕೂಡ ಕೊಡ್ಲಿಕ್ಕಿದ್ದೇವೆ. ಇದು ನಾವು ಆಕ್ಚುಲಿ ಮಾಡ್ಲಿಕ್ಕೆ ಇರಲಿಲ್ಲ. ಅದು ಬೇರೆ ಯಾರು ಇದರ ಬಗ್ಗೆ ಇಷ್ಟು ಇದು ಮಾತಾಡಿಲ್ಲ ಅಂತ ಹೇಳಿಬಿಟ್ಟು ನಾವಿಲ್ಲಿ ಪರಿಸರ ಅಂತ ಇದು ಕೂಡ ಬರುತ್ತೆ ಹೇಳಿ ನಮ್ದು ಇದೊಂದು ಮೊದಲು ಪತ್ರಿಕಾಗೋಷ್ಠಿ. ಆದ್ರೂ ಇಲ್ಲಿ ಇರುವ ನೇತಾರರು ಯಾರೇ ಇರಲಿ, ನೇತಾರರು ಇದರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಿ ಇದನ್ನ ಒಂದು ಅತಿ ಅವಶ್ಯವಾಗಿ ಕೊನೆಗೊಳಿಸುವ ಜವಾಬ್ದಾರಿ ಕೇವಲ ಸರ್ಕಾರಕ್ಕಲ್ಲ, ಅದು ನಮ್ಮ ಕೂಡ ಮೇಲಿದೆ, ಇಲ್ಲಿಯ ನಾಗರಿಕರ ಮೇಲಿದೆ, ಇಲ್ಲಿ ಪ್ರತಿಯೊಬ್ಬನ ಜನತೆಯ ಮೇಲಿದೆ. ಇದಕ್ಕೋಸ್ಕರ ನಾವು ಇದರ ಬಗ್ಗೆ ಪತ್ರಿಕಾ ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮ ನಿಮ್ಮದು ಇದರಲ್ಲಿ ಎತ್ತಿದ ಕೈ, ನೀವು ಇದನ್ನು ಜನರಿಗೆ ತಿಳಿ ಹೇಳಬೇಕು.
ಶಾಂತಿ ಬೇಕಂತೇಳಿ. ಕೋಮು ಅಂದ್ರೆ ಇಟ್ಸ್ ಕಮ್ಯುನಲ್ ವರ್ಡ್ ಫುಲ್ ಆಫ್ ನೆಗೆಟಿವ್ ಎನರ್ಜಿ. ವೈ ವಿ ಥಿಂಕ್ ಆಫ್ ಕಮ್ಯುನಲ್? ವಿ ಥಿಂಕ್ ಆಫ್ ಓನ್ಲಿ ದ ಸೌಹಾರ್ದತೆ ಮತ್ತು ಶಾಂತಿ ಪಾಲನೆ. ಇದರ ಬಗ್ಗೆ ನಾನು ಒತ್ತು ಕೊಟ್ಟು ನಮ್ಮ ಮುಂದೆ ಕೂಡ ನಮ್ಮ ಹಲವಾರು ಯೋಜನೆಗಳಿವೆ, ಅದನ್ನು ಕೂಡ ನಿಮ್ಮ ಹತ್ರಕ್ಕೆ ಹಂಚಿಕೊಳ್ಳಲು ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ಉತ್ಸುಕರಾಗಿದ್ದೇವೆ. ನೀವೆಲ್ಲರೂ ಬಹಳ ಶಾಂತಿಯುತವಾಗಿ ಇಲ್ಲಿ ನಮ್ಮ ಮಾತುಗಳನ್ನು ಕೇಳಿದ್ದೀರಿ. ಕರಾವಳಿಯಲ್ಲಿ ಸೌಹಾರ್ದತೆ ಮತ್ತು ಶಾಂತಿ ಪಾಲನೆ ಇದು ನಮ್ಮ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಕೂಡ ಇದೆ. ಉಡುಪಿ ಅದರಲ್ಲಿ ಪ್ರತಿಯೊಂದು ಕೂಡ ನಾವು ಅದನ್ನು ಸೌಹಾರ್ದವಾಗಿ ಬಗೆಹರಿಸೋಣ. ಪ್ರತಿಯೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ತುಂಬ ಇರಲಿ. ನಮ್ಮ ಜಿಲ್ಲೆಯನ್ನು ಇನ್ನೂ ಕೂಡ ಇಟ್ಸ್ ಮ್ಯಾನ್ಯುಫ್ಯಾಕ್ಚರಿಂಗ್ ಗೋಯಿಂಗ್ ಟು ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿಲಿ ಈಗ ಹೋದ್ರೆ then what is the need of smart city over here? ಹೀಗೆಲ್ಲ ಆಗ್ತಾ ಹೋದ್ರೆ the people are terrified. ಆದ್ರೆ ಅಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಮೊನ್ನೆ ಕೂಡ ನಾನು ಅಲ್ಲಿ ಹೋಗ್ತಾ ಇದ್ದೆ, ಇಲ್ಲಿ ಕೊಳಲಿಯಿಂದ ಬೀಸರೋಡ್ವರೆಗೆ ಎಷ್ಟು ಒಂದು 2,000 ಪೊಲೀಸರು ಇದ್ರು, ಕಂಟಿನ್ಯೂಸ್ 2,000 ಪೊಲೀಸ್. ಒಂದೊಂದು ಸೋ ಮಚ್ ಮ್ಯಾನ್ ಅವರ್ಸ್ ವೇಸ್ಟೆಡ್, ಎನರ್ಜಿ ವೇಸ್ಟೆಡ್, ಟೈಮ್ ವೇಸ್ಟೆಡ್, ಮನಿ ವೇಸ್ಟೆಡ್. ಅದು ಯಾರ್ದ ಹಣ? ನಮ್ದ ಹಣ, ಗವರ್ಮೆಂಟ್ ಎಕ್ಸ್ಚೆಕರ್ ಮನಿ. ಸೊ ನಮ್ದು ಕಳಕಳಿಯ ವಿನಂತಿ ರಾಜ್ಯಾಧ್ಯಕ್ಷನಾಗಿ ನಾವೆಲ್ಲರೂ ಇದರ ಬಗ್ಗೆ ಶ್ರಮಿಸೋಣ, ಅತ್ಯಂತ ಮುತುವರ್ಜಿಯಿಂದ ಕೆಲಸ ಮಾಡೋಣ. ಸಂಬಂಧಪಟ್ಟ ಸರ್ಕಾರಿ ಕಚೇರಿಯೊಂದಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಮುಕ್ತ ಮನಸ್ಸಿಂದ ವ್ಯವಹರಿಸಿ ಪಾರದರ್ಶಕವಾಗಿ ಇದರ ಬಗ್ಗೆ ಒಂದು ನಿಶ್ಚಿತವನ್ನು ತೆಗೆಳುವ ಸಂದರ್ಭ ಪ್ರತಿಯೊಬ್ಬರಿಗಿದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸಮಿತಿ ಯಾವಾಗ ರಚನೆ ಆಗ್ತದೆ ಅಂತ? ಅದೊಂದು 24 ವರ್ಷ ಆಯ್ತು ರಚನೆ. 108 ಮಂದಿ ನಾವೀಗ ಮಾಡ್ತಾ ಇದ್ದೇವೆ. ಸಿಕ್ಸ್ ಮಂತ್ಸ್ ಟೈಮ್ ಡೌನ್ ದ ಲೈನ್. 6 ಮಂತ್ ನಾವು ನೋಡಿ ಈಗ ಸಮಿತಿ ಅಂತ ಹೇಳಿದ್ರೆ ನಮ್ಮಲ್ಲಿ